ಉಡುಪಿ ಜಿಲ್ಲೆಯ ಶಿರ್ವಾದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಯ ಮನೆಯನ್ನ ಅಕ್ರಮವಾಗಿ ಕಟ್ಟಲಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನ ತೆರವುಗೊಳಿಸಿರುವಂತಹ ಗ್ರಾಮ ಪಂಚಾಯತ್ ನಡೆಯನ್ನ ಖಂಡಿಸಿ ಮಾಜಿ ಸಚಿವ ವಿನಯ್ ಕುಮಾರ್ ಸುರಕೆಯ ನೇತೃತ್ವದಲ್ಲಿ ಶಿರ್ವಾ ಗ್ರಾಮ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಇಂದು ಪ್ರತಿಭಟನೆ ನಡೆಯಿತು। ಈ ಸಂದರ್ಭ ಪಂಚಾಯತ್ ಪಿಡಿಒ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಹಾಗೂ ತಳ್ಳಾಟ ನಡೆದು ಮಾಜಿ ಸಚಿವರ ಶರ್ಟ್ ಹರಿದ ಪ್ರಸಂಗ ಕೂಡ ನಡೆಯಿತು। ಈ ವೇಳೆ ಪ್ರತಿಭಟನೆ ನಡೆಯುತ್ತಿದ್ದಂತಹ ಸ್ಥಳಕ್ಕೆ ಬಂದಂತಹ ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯಿಂದ ಗ್ರಾಮ ಪಂಚಾಯತ್ ಕಚೇರಿಯ ಮುಂದೆ ಹೈ ಡ್ರಾಮಾ ನಿರ್ಮಾಣವಾಯಿತು। ಕೃತ್ಯದ ಹಿಂದೆ ಬಿಜೆಪಿಯ ಕುಮ್ಮಕ್ಕು ಇದೆ ಎಂದು ಆರೋಪಿಸಿದ ಸುರಕೆಯವರು ಬಡವರಿಗೆ ಹಕ್ಕುಪತ್ರ ಮನೆ ನೀಡಲು ಆಗ್ರಹಿಸಿದರು। ಪಿಡಿಒ ವಿರುದ್ಧ ಹರಿಹಾಯ್ದ ಕಾಂಗ್ರೆಸ್ ಕಾರ್ಯಕರ್ತರು ಕಟ್ಟಡ ತೆರವು ಮಾಡಿದ ಪಿಡಿಒ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು। ಮನೆ ಹೊಡೆದಿದ್ದಾರೆ। ಅನಧಿಕೃತವಾಗಿ ಮನೆಯನ್ನು ಕಟ್ಟಿಕೊಂಡಿದ್ದಾರೆ। ಅನಧಿಕೃತ ಮನೆ ಕಟ್ಟಿಕೊಂಡು ಅದನ್ನು ಈಗ ತೆರವು ಮಾಡಬೇಕಂತೇಳಿ ವಿಎ ಅವರು ವರದಿ ಮಾಡಿದ್ದಾರೆ। ವಿಎ ವರದಿ ಆಧಾರದ ಮೇಲೆ ತಹಸೀಲ್ದಾರ್ ಆದೇಶ ಕೊಟ್ಟು ನಿನ್ನೆ ಅದನ್ನು ತೆರವು ಮಾಡಿದ್ದಾರೆ। ಪೊಲೀಸ್ ಪ್ರೊಟೆಕ್ಷನ್ ಇತ್ತು ತೆರವು ಮಾಡಿದ್ದಾರೆ। ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರು ಮತ್ತು ಪಿಡಿಒ ಉಪಸ್ಥಿತರಿರಬೇಕು ಅಂತ ಹೇಳಿದ್ದಾರೆ। ನಾವು ಹೋಗಿ ಉಪಸ್ಥಿತರಾಗಿದ್ದೇವೆ। ಹೊರತಾಗಿ ಅದರಲ್ಲಿ ನಮ್ದೇನು ಕೈವಾಡ ಅಥವಾ ನಾವೇನು ಉದ್ದೇಶಪೂರ್ವಕವಾಗಿ ಯಾರಿಗೂ ತೆರವು ಮಾಡಲಿಕ್ಕೆ ಹೋಗಿಲ್ಲ। ಆದರೂ ಕೂಡ ಇವತ್ತು ಏಕಾಏಕಿಯಾಗಿ ವಿನಯ ಸುರಕೆ ಮಾಜಿ ಶಾಸಕರು ಏಕಾಏಕಿ ಗ್ರಾಮ ಪಂಚಾಯತ್ ಬಂದು ಧರಣಿ ಮಾಡಿ ನಿಮ್ಮಲ್ಲಿ ಮನವಿ ಕೊಡ್ಲಿಕ್ಕೆ ಉಂಟಂತೇಳಿ ಕೇಳಿದ್ದಾರೆ। ಮನವಿ ಕೊಡ್ಲಿಕ್ಕೆ ಉಂಟಂತ ನಾನು ಹೋಗಿದ್ದೆ, ಮನವಿ ಏನಿದೆ ನೋಡುವ ಅಂತೇಳಿ। ಅಲ್ಲಿ ನನಗೆ ಕೆಲವು ಸವಾಲನ್ನು ಕೇಳಿದ್ದಾರೆ। ಸವಾಲಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ। ನಾನು ಹೇಳಿದೆ ಇದು ನನಗೆ ಬರುವುದಿಲ್ಲ, ಯಾಕಂದರೆ ಕಂದಾಯ ಇಲಾಖೆ ಸಂಬಂಧಪಟ್ಟ ಭೂಮಿ ಆಗಿದ್ದು ಗ್ರಾಮ ಪಂಚಾಯತ್ ನಿವೇಶನ ಹಸ್ತಾಂತರವಾದ ಭೂಮಿ ಅಲ್ಲ। ಯಾಕಂದರೆ ಗ್ರಾಮ ಪಂಚಾಯತ್ ಹಸ್ತಾಂತರವಾದ ಭೂಮಿ ಆದರೆ ಮಾತ್ರ ನಾವು ಅದನ್ನು ಗ್ರಾಮ ಪಂಚಾಯತ್ ಮೀಟಿಂಗಲ್ಲಿ ಇಟ್ಟು ಅದನ್ನು ನಾವು ಸರಿ ಮಾಡಬೇಕು। ಆದರೆ ಇದು ಕಂದಾಯ ಭೂಮಿ ಆದ್ದರಿಂದ ಅವರಿಗೆ ಅಧಿಕಾರಿಯಿಂದ ಅವರು ಅದನ್ನು ತೆರವುಗೊಳಿಸಿದ್ದಾರೆ। ಅದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ನಾನು ಅವರಿಗೆ ಹೇಳಿದ್ದೆ। ನಾನು ಸರಿಯಾಗಿ ಮಾತಾಡಿಲ್ಲ ಅಂತೇಳಿ ಅವರು ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡಿದರು। ಆದರೂ ಕೂಡ ನಾವು ಅಧಿಕಾರಿಗಳಾಗಿ ನಮ್ಮದು ವಿಧೇಯತೆಯನ್ನು ನಾವು ತೋರಿಸಬೇಕಾಗತ್ತೆ। ನಾವು ಯಾರ ಮೇಲೂ ಕೈ ಮಾಡಿಲ್ಲ, ಯಾಕಂದ್ರೆ ನಾವು ಕೈ ಕಟ್ಟಿ ಕೂರ್ತಿದ್ದೆ। ನಾನು ಇನ್ನೊಬ್ರು ನಮಗೆ ಕ್ವಶನ್ ಮಾಡ್ತಿದ್ರು, ನಾನು ಅವ್ರಿಗೆ ಕ್ವಶನ್ ಮಾಡಿದೆ। ಕ್ವಶನ್ ಮಾಡುವಾಗ ಇವ್ರು ನಮಗೆ ಪುಷ್ ಮಾಡಿದ್ರು। ಆದರೂ ಅವರು ಇವತ್ತು ನನ್ನನ್ನು ಪುಷ್ ಮಾಡಿದ್ದಾರೆ। ಯಾಕಂದ್ರೆ ಒಬ್ಬ ಅಧಿಕಾರಿ ಮೇಲೆ ಕೈ ಮಾಡುವಂಥದ್ದು ತಪ್ಪಾಗತ್ತೆ। ಯಾಕಂದ್ರೆ ಅಧಿಕಾರಿಯವರು ನಾವು ನಮ್ಮ ಕರ್ತವ್ಯ ಮಾತ್ರ ಮಾಡುವಂಥದ್ದು। ಮೇಲಾಧಿಕಾರಿಯವರು ಮಾಡಿದ್ದಾರೆ, ಆದೇಶ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವು ಕೆಲಸ ಮಾಡಿದ್ವಿ। ಹಾಗಾದ್ರೆ ನಾವು ಮೇಲಾಧಿಕಾರಿ ಹೇಳಿದ ಕೆಲಸ ಮಾಡೋದು ತಪ್ಪ, ಅದನ್ನು ಗೊತ್ತಾಗಬೇಕು। ಯಾಕಂದ್ರೆ ಮತ್ತೆ ಏಕಾಏಕಿ ನಮಗೆ ಅಲ್ಲದ ವಿಷಯವನ್ನು ನಾವು ಯಾಕೆ ಅದಕ್ಕೆ ನಾವು ಬಲಿಪಶು ಆಗ್ತಿದ್ವಿ? ಈ ಉದಾಹರಣೆ ಅಂತ ಹೇಳ್ತಾ ಇಲ್ಲ, ಪ್ರತಿ ಒಂದು ಗ್ರಾಮದಲ್ಲಿ ಕೂಡ ಪಿಡಿಒ ಬಲಿಪಶು ಆಗ್ತಿದ್ದಾರೆ। ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಒಂದು ಪಂಚಾಯತ್ ಅವರ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಇವರು ಬಂದು ಇಂತಹ ಒಂದು ನಾಟಕ ಮಾಡ್ತಾರಂತಾದರೆ ಇದು ಎಷ್ಟು ದೊಡ್ಡ ಒಂದು ನಾಟಕ ಅಂತ ಜನರಿಗೆ ಮರಳು ಮಾಡುವ ತಂತ್ರಗಾರಿಕೆ ಅಂತ ನಾವೆಲ್ಲ ಆಲೋಚನೆ ಮಾಡ್ತೀವಿ। ಒಂದು ಮನೆಯನ್ನು ಯಾವುದೇ ಡೆಮಾಲಿಷ್ ಮಾಡುವಂಥದ್ದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಕಂದಾಯ ಇಲಾಖೆಯೊಟ್ಟಿಗೆ ಅವರ ಏನು ಸರ್ಕಾರದ ವ್ಯವಸ್ಥೆ ಉಂಟು ಅದರ ಅಡಿಯಲ್ಲಿ ನೋಟಿಸ್ ಕೊಟ್ಟು ವ್ಯವಸ್ಥಿತವಾಗಿ ಅದನ್ನು ಡೆಮಾಲಿಷನ್ ಮಾಡಿದ್ದಾರೆ। ಸುರಕೆಯವರು ತಮ್ಮ ಚೇಲಾಗಳ ಮೂಲಕ ಹಿಂದೆಯೂ ಒಂದು ಗೂಂಡಾಗಿರಿ ಮಾಡುತ್ತಿರುವಂಥದ್ದು ಮತ್ತು ತಮ್ಮ ಪ್ರಭಾವ ಬೀರಿ ಹಿಂದೆ ಸಚಿವರಾಗಿದ್ದಾಗ ತಮ್ಮ ಪ್ರಭಾವ ಬೀರಿ ಅಧಿಕಾರಿಗಳಿಗೆ ಇಂತಹ ಅಕ್ರಮಗಳಿಗೆ ಕುಮ್ಮಕ್ಕು ಕೊಡುವಂಥದ್ದು ನಾವು ಹಿಂದೆಯೂ ನೋಡಿದ್ದೇವೆ। ಅದು ಎಲ್ಲೂರಲ್ಲಿ ಆದಂತಿರ್ಬೋದು, ಅಲೆಯೂರಿನಲ್ಲಿ ಇಂತಹ ಒಂದು ಡೆಮಾಲಿಷ್ ಆದಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಒತ್ತಡ ಕೊಟ್ಟು ಅಲ್ಲಿಯೂ ಆಗದಂತೆ ಮಾಡಿದಂಥದ್ದು। ಅಂದರೆ ಅನಧಿಕೃತ ಚಟುವಟಿಕೆಗಳಿಗೆ ಸುರಕೆಯವರು ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇದ್ದಂಥವ್ರು। ಇವತ್ತು ಶಿರ್ವಾದಲ್ಲಿ ಅಂತಹ ಒಂದು ನಾಟಕ, ಅದರಲ್ಲೂ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿದಂಥ ಕೆಲಸವನ್ನು ಬಿಜೆಪಿಯವರು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಮುಖಂಡರು JCB ಗಳಿಸಿದ್ದಾರೆ ಅಂತ ಹೇಳಿ JCB ಅವರಿಗೇನು ಅವ್ರು ರೆಂಟ್ ಕೊಟ್ಟರೆ ಎಲ್ಲಿಯೂ ಗಳಿಸ್ತಾರೆ, ಅದಕ್ಕೆ ಕಾಂಗ್ರೆಸ್ ಬಿಜೆಪಿ ಅಂತ ಉಂಟು JCB